ನಿತೇಶ್ ಅವರ ಸಹೋದರರ ಜೊತೆ ಜಾಸ್ತಿ ನಾನು ಮಾತಾಡಿಲ್ಲ. ಕಾರಣ ಇಷ್ಟೇ, ಆ ಕುಟುಂಬ ಆಲ್ರೆಡಿ ನೊಂದಿದೆ. ಮತ್ತೆ ಆ ಕುಟುಂಬವನ್ನು ಕಣ್ಣೀರು ಹಾಕಿಸುವಂಥದ್ದು ಸರಿಯಲ್ಲ ಅಂತ ಮನಸ್ಥಿತಿಗಳು ಕೂಡ ಇಲ್ಲ. ಈ ಕೇಸ್ ಇನ್ನೂ ಕೂಡ ಜೀವಂತ ಇದೆ. ಆ ಹುಡುಗ ಎಲ್ಲಿ ಹೋದ, ಏನಾದ ಅನ್ನೋಂಥ ವಿಚಾರಗಳಿಲ್ಲ. ದಿಗಂತ್ ಸಿಕ್ಕಿದ್ದಾನೆ, ಖುಷಿಯ ಸಂಗತಿ. ಅಟ್ ದ ಸೇಮ್ ಟೈಮ್ ನಿತೇಶ್ ಬೆಲ್ಚಡನನ್ನು ದಯಮಾಡಿ ಹುಡುಕಿ ಕೊಡಿ. ಯಾಕಂದರೆ ಆ ತಂದೆ ತಾಯಿ ಕಾಯ್ತಾ ಇದ್ದಾರೆ ಆ ಬರುವ ಮಗನಿಗೋಸ್ಕರ, ಜೊತೆಗೆ ಆತನ ಕುಟುಂಬ ಕಾಯ್ತಾ ಇದೆ. ಸೊ ಹಾಗಿದ್ದಾಗ ಒಂದು ನಂಬಿಕೆ ಇದೆ, ಆತ ಬಂದೇ ಬರ್ತಾನೆ. ಯಾಕೆ ಆತ ಮತ್ತೆ ಬಂದಿದ್ದಾನೆ ಅಂತ ಬಂದಾಗ, ಆತನ ಕುಟುಂಬ ಏನಿದೆ ನೋಡಿ, ಆತನ ಕುಟುಂಬ ಅರ್ಕುಳದ ಇತಿಹಾಸ ಇರುವಂತಹ, ಕಾರಣಿಕ ಇರುವಂತಹ ವರ್ಗಂತಾಯಿ ದೈವಸ್ಥಾನದಲ್ಲಿ ಅವರ ತಂದೆಯು ಕೂಡ ಅಲ್ಲಿ ಫರಂಗಿಪೇಟೆಯಲ್ಲಿರುವಂತಹ ಕಾರಣಿಕದ ಶಕ್ತಿ ಇರುವಂತಹ ಹನುಮಂತನ ಕ್ಷೇತ್ರದಲ್ಲಿ ಆಂಜನೇಯನ ಸ್ವಾಮಿಯ ಸನ್ನಿಧಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯ ಆತನ ತಾಯಿ ತನ್ನ ಮಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ರು. ಜೊತೆಗೆ ಇಡೀ ಕುಟುಂಬ ದಿಗಂತ್ಗೋಸ್ಕರ ಕಾಯ್ತಾ ಇತ್ತು. ಪ್ರಮುಖವಾಗಿರುವಂತಹ ಪಾತ್ರವನ್ನು ಮತ್ತೊಂದು ವಹಿಸಿರುವಂಥದ್ದು ಈ ಸಮಗ್ರವಾಗಿರುವಂತಹ ಊರಿನವರು ಯಾರಿದ್ದಾರೆ ನೋಡಿ, ಜಾತಿ ಧರ್ಮ ಇಲ್ಲದೆ, ಹಿಂದೂ ಮುಸಲ್ಮಾನ್ ಅನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದರು. ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ರು. ಆ ಊರಿನ ಜನರು ಸಂಘಟನಾತ್ಮಕವಾಗಿರುವಂತಹ ಹೋರಾಟವನ್ನು ಪದೇ ಮಾಡ್ತಾ ಇದ್ರು, ಬೈಠಕ್ಗಳನ್ನು ನಡೆಸ್ತಾ ಇದ್ರು, ರಾತ್ರಿ ಹಗಲಿನದೇ ಅವರೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಇವೆಲ್ಲದರ ಜೊತೆಗೆ ಜಿಲ್ಲೆಯ ಜನರು ಜೊತೆಗೆ ಜಿಲ್ಲೆಯ ಪೊಲೀಸರು 7 ತಂಡಗಳನ್ನು ಮಾಡಿಕೊಂಡು ರಾತ್ರಿ ಹಗಲಿನದೇ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಜಿಲ್ಲಾ SP ಅವರ ನೇತೃತ್ವದಲ್ಲಿ ದೈವದೇವರ ಕಾರಣಿಕ ಅವರು ನಂಬಿರುವಂತಹ ಶಕ್ತಿ ದಿಗಂತ್ ಮತ್ತೆ ಮನೆಗೆ ಬಂದಿದ್ದಾನೆ. ಕೇವಲ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ರಿಂದ ಒಬ್ಬ ನಾಪತ್ತೆಯಾಗಿರುವಂಥ ಹುಡುಗ ಸಿಗ್ತಾನೆ ಅನ್ನುವಂತಹ ಕಾರಣಿಕ ಇರುವಂತಹ ಶಕ್ತಿಗಳಿದೆ ಅಂತ ಬಂದಾಗ, ಅಂತಹ ದೇವಮಾನವರು ಕೂಡ ಇದ್ದಾರೆ, ಅಂತಹ ಪವಾಡ ಸದೃಶ್ಯವಾಗಿರುವಂಥ ವಿಡಿಯೋಗಳು ಕೂಡ ಇದೆ ನಮ್ಮ ಸಮಾಜದಲ್ಲಿ ಅಂತ ಬಂದಾಗ ಬಹಳಷ್ಟು ಖುಷಿ ಆಗುತ್ತೆ. ಕಳಕಳಿಯ ವಿನಂತಿ, ಒಂದು ಕೈ ಮುಗಿದು ಕಳಕಳಿ ವಿನಂತಿ. ಪಾಪ ನಿತೇಶ್ ಬೆಲ್ಚಡನಿಗೋಸ್ಕರ ಆತನ ತಂದೆ ತಾಯಿ ಕಾಯ್ತಾ ಇದ್ದಾರೆ. ನಿತೇಶ್ ಬೆಲ್ಚಡ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನೋಂಥದ್ದು. ದಯಮಾಡಿ ಆತನ ಮನೆಗೂ ಕೂಡ ತಾವುಗಳು ಒಂದು ಸಲ ಹೋಗಿ ಒಂದು ವಿಡಿಯೋ ಮಾಡಿ 2 ಗಂಟೆಯಲ್ಲಿ ಬೇಡ 2 ದಿನದಲ್ಲಿ ದಯಮಾಡಿ ಆತ ಸಿಗುವಂತೆ ಮಾಡಿ ಅಂತ ನಮ್ಮ ಕಳಕಳಿಯ ವಿನಂತಿ. ದಯಮಾಡಿ ಆತ ಸಿಗುವಂತೆ ಮಾಡಿ. 2 ಗಂಟೆ ಬೇಡ, 2 ದಿನವಾದರೂ ತೆಗೆದುಕೊಳ್ಳಿ. ದಯಮಾಡಿ ಆ ಹುಡುಗ ಸಿಗಲಿ. ನಿತೇಶ್ ಬೆಲ್ಚಡ ಅವರ ಕುಟುಂಬ ಇದೆಯಲ್ಲ ನೋಡಿ, ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಈ ರೀತಿ ಒಂದು ಹೆಲ್ಪ್ ಆದರೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ, ನಾವುಗಳು ಕೈ ಮುಗಿತೀವಿ. ಪಕ್ಕಾ ತಾವುಗಳು ದೇವಮಾನವರು. ತಾವು ಮಾಡಿದಂಥ ವಿಡಿಯೋದಿಂದ ಪಕ್ಕ ಕಾಣೆಯಾಗಿರೋರು ಸಿಗ್ತಾರೆ, ನಾಪತ್ತೆಯಾಗಿರೋರು ಸಿಗ್ತಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಎನಿವೆ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ನಾವುಗಳು ನಿಮ್ಮ ಜೊತೆ ಪ್ರತಿ ಬಾರಿಯೂ ಕೂಡ ಇರ್ತೀವಿ. ಆದರೆ ಎಲ್ಲೂ ಕೂಡ ನಮ್ಮ ಸಮಾಜದ ದಿಕ್ಕನ್ನು ತಪ್ಪಿಸಬೇಡಿ. ಮನುಷ್ಯರು ಮನುಷ್ಯರಾಗಿದ್ದರೇ ಚಂದ, ಮನುಜನಾಗಿದ್ದರೇ ಚಂದ. ಮನುಷ್ಯ ದೇವರಾಗಲಿಕ್ಕೆ ಹೊರಟಾಗ ಭಾಳಷ್ಟು ಕಷ್ಟ ಇದೆ. ಆ್ಯಂಡ್ ನಮ್ಮ ಜನರು ಮುಗ್ಧರಿದ್ದಾರೆ. ನಾಟ್ ಇವನ್ ಸಿಂಗಲ್ ರಿಪೋರ್ಟ್ ಇಲ್ಲಿ ತನಕ ಯಾವುದೇ ರೀತಿಯ ಫಲಶ್ರುತಿ ಇಲ್ಲ, ಯಾವುದೇ ರೀತಿಯ ಇಂಪ್ಯಾಕ್ಟ್ಗಳಿಲ್ಲ. ನಾವು ಹಾಕಲ್ಲ, ಯಾಕಂದರೆ ಇದು ನಮ್ಮ ಧರ್ಮ, ಇದು ನಮ್ಮ ಕರ್ತವ್ಯ. ನಾನು ನನ್ನಿಂದ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ನಿತೇಶ್ ಅವರ ಸಹೋದರರ ಜೊತೆ ಜಾಸ್ತಿ ನಾನು ಮಾತಾಡಿಲ್ಲ. ಕಾರಣ ಇಷ್ಟೇ, ಆ ಕುಟುಂಬ ಆಲ್ರೆಡಿ ನೊಂದಿದೆ. ಮತ್ತೆ ಆ ಕುಟುಂಬವನ್ನು ಕಣ್ಣೀರು ಹಾಕಿಸುವಂಥದ್ದು ಸರಿಯಲ್ಲ ಅಂತ ಮನಸ್ಥಿತಿಗಳು ಕೂಡ ಇಲ್ಲ. ಸೊ ದ್ಯಾಟ್ಸ್ ವೈ ನಾನು ಜಾಸ್ತಿ ಮಾತಾಡಿಲ್ಲ. ಯಾಕೆಂದರೆ ಇದನ್ನು ವಿಚಾರವನ್ನು ಯಾಕೆ ತೆಗೆದುಕೊಂಡದ್ದಂತ ಬಂದಾಗ ನೇರವಾಗಿ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಬೇಕು. ಈ ಕೇಸ್ ಇನ್ನೂ ಕೂಡ ಜೀವಂತ ಇದೆ. ಆ ಹುಡುಗ ಎಲ್ಲಿ ಹೋದ, ಏನಾದ ಅನ್ನೋಂಥ ವಿಚಾರಗಳಿಲ್ಲ. ಸೊ ಹಾಗಿದ್ದಾಗ ಬಜ್ಪೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಕಳಕಳಿಯ ವಿನಂತಿ. ಬಜ್ಪೆ ಪೊಲೀಸ್ ಠಾಣೆಯ ಎಲ್ಲ ಪೊಲೀಸರಿಗೆ, ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸರಿಗೆ ಕಳಕಳಿಯ ವಿನಂತಿ. ದಿಗಂತ್ ಸಿಕ್ಕಿದ್ದಾನೆ, ಖುಷಿಯ ಸಂಗತಿ. ಅಟ್ ದ ಸೇಮ್ ಟೈಮ್ ನಿತೇಶ್ ಬೆಲ್ಚಡನನ್ನು ದಯಮಾಡಿ ಹುಡುಕಿ ಕೊಡಿ. ಯಾಕಂದರೆ ಆತನ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಆ ಕುಟುಂಬ ಕಾಯ್ತಾ ಇದೆ. ಆ ಒಂದು ವಿಚಾರಕ್ಕೋಸ್ಕರ ಒಂದು ಐಫೋನ್ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಆಸೆಗೋಸ್ಕರ ಪಾಪ ಆ ಹುಡುಗನಿಗೆ ಇತರರು ಹಣದ ವಿಚಾರದಲ್ಲಿ ಮೋಸವನ್ನು ಮಾಡಿದ್ದಾರೆ. ಅದರಿಂದ ಆತ ಮನನೊಂದಿದ್ದಾನೆ. ಹಾಗಿದ್ದಾಗ ಆತ ಪಾಪ ಮೋಸ ಹೋಗಿದ್ದಾನೆ. ನಂಬಿದವರು ಆತನಿಗೆ ಮೋಸ ಮಾಡಿದರೆ ಆ ಹಣವನ್ನು ಇಟ್ಟುಕೊಂಡು, ಐಫೋನ್ನ ಹಣವನ್ನು ಇಟ್ಟುಕೊಂಡು. ಸೊ ದ್ಯಾಟ್ಸ್ ವೈ ಹಾಗಿದ್ದಾಗ ಪಾಪ ಅದರಿಂದ ಮನನೊಂದು ಆ ಹುಡುಗ ಹೋಗಿದ್ದಾನೆ ಅಂತ ಬಂದಾಗ ಪಾಪ ಆತ ಮತ್ತೆ ಮನೆಗೆ ಬರಬೇಕು. ಆ ತಂದೆ ತಾಯಿ ಕಾಯ್ತಾ ಇದ್ದಾರೆ ಆ ಬರುವ ಮಗನಿಗೋಸ್ಕರ, ಜೊತೆಗೆ ಆತನ ಕುಟುಂಬ ಕಾಯ್ತಾ ಇದೆ. ಸೊ ಹಾಗಿದ್ದಾಗ ಒಂದು ನಂಬಿಕೆ ಇದೆ, ಆತ ಬಂದೇ ಬರ್ತಾನೆ, ವಾಪಸ್ ಬಂದೇ ಬರ್ತಾನೆ.
ಜೊತೆಗೆ ನಾನು ಕಳೆದ ಬಾರಿಯೂ ಕೂಡ ಹೇಳಿದ್ದೆ, ದಿಗಂತ್ ಅವರ ವಿಚಾರವಾಗಿ ಅವರ ಊರಿನವರು ಬಂದಿದ್ದರು. ಸೊ ಆ ಸಂದರ್ಭ ಆ ದಿಗಂತ್ ಮತ್ತೆ ಬರ್ತಾನೆ. ಯಾಕೆ ಬರ್ತಾನೆ ಅಂತ ಬಂದಾಗ, ದಿಗಂತ ಕೇಸ್ ಸುಖಾಂತ್ಯ ಆಗಿದೆ, ದಿಗಂತ್ ಮತ್ತೆ ಬಂದಿದ್ದಾನೆ, ದಿಗಂತ್ನ ಕೇಸ್ ಸುಖಾಂತ್ಯ ಆಗಿದೆ, ಖುಷಿ ಇದೆ. ಯಾಕೆ ಆತ ಮತ್ತೆ ಬಂದಿದ್ದಾನೆ ಅಂತ ಬಂದಾಗ, ಆತನ ಕುಟುಂಬ ಏನಿದೆ ನೋಡಿ, ಆತನ ಕುಟುಂಬ ಅರ್ಕುಳದ ಇತಿಹಾಸ ಇರುವಂತಹ, ಕಾರಣಿಕ ಇರುವಂತಹ ವೃಗಂತಾಯಿ ದೈವಸ್ಥಾನದಲ್ಲಿ ತಲೆತಲಾಂತರಗಳಿಂದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ, ಪ್ರಾಮಾಣಿಕವಾಗಿರುವಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ಅವರ ತಂದೆಯು ಕೂಡ ಅಲ್ಲಿ ಫರಂಗಿಪೇಟೆಯಲ್ಲಿರುವಂತಹ ಕಾರಣಿಕದ ಶಕ್ತಿ ಇರುವಂತಹ ಹನುಮಂತನ ಕ್ಷೇತ್ರದಲ್ಲಿ ಆಂಜನೇಯನ ಸ್ವಾಮಿಯ ಸನ್ನಿಧಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇವೆಲ್ಲದರ ಜೊತೆಗೆ ದಿನನಿತ್ಯ ಆತನ ತಾಯಿ ತನ್ನ ಮಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ರು. ಜೊತೆಗೆ ಇನ್ನೊಂದು ಕಡೆ ಅಸಹಾಯಕವಾಗಿರುವಂತಹ ಆತನ ತಂದೆ ಜೊತೆಗೆ ಇಡೀ ಕುಟುಂಬ ದಿಗಂತ್ಗೋಸ್ಕರ ಕಾಯ್ತಾ ಇತ್ತು. ಇವೆಲ್ಲದರ ಜೊತೆಗೆ ಪ್ರಮುಖವಾಗಿರುವಂತಹ ಪಾತ್ರವನ್ನು ಮತ್ತೊಂದು ವಹಿಸಿರುವಂಥದ್ದು ಈ ಒಂದು ಘಟನೆಯಲ್ಲಿ ಆ ಸಂಕ್ಷಿಪ್ತವಾಗಿರುವಂತಹ ಊರಿನವರು, ಸಮಗ್ರವಾಗಿರುವಂಥ ಊರಿನವರು ಯಾರಿದ್ದಾರೆ ನೋಡಿ, ಜಾತಿ ಧರ್ಮ ಇಲ್ಲದೆ, ಹಿಂದೂ ಮುಸಲ್ಮಾನ್ ಅನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದರು. ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ರು. ವಿಧಾನಸೌಧದಲ್ಲೂ ಕೂಡ ಚರ್ಚೆ ಆಗಿತ್ತು. ಇವೆಲ್ಲದರ ನಡುವೆ ಆ ಊರಿನ ಜನರು ಸಂಘಟನಾತ್ಮಕವಾಗಿರುವಂಥ ಹೋರಾಟವನ್ನು ಪದೇ ಪದೇ ಮಾಡ್ತಾ ಇದ್ರು, ಬೈಠಕ್ಗಳನ್ನು ನಡೆಸ್ತಾ ಇದ್ರು, ರಾತ್ರಿ ಹಗಲಿನದೆ ಅವರೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಇವೆಲ್ಲದರ ಜೊತೆಗೆ ಜಿಲ್ಲೆಯ ಜನರು ಜೊತೆಗೆ ಜಿಲ್ಲೆಯ ಪೊಲೀಸರು 7 ತಂಡಗಳನ್ನು ಮಾಡಿಕೊಂಡು ರಾತ್ರಿ ಹಗಲಿನದೆ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಜಿಲ್ಲಾ SP ಅವರ ನೇತೃತ್ವದಲ್ಲಿ ಬಹಳಷ್ಟು ಜನರು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ದೈವದೇವರ ಕಾರಣಿಕ ಅವರು ನಂಬಿರುವಂಥ ಶಕ್ತಿ ದಿಗಂತ್ ಮತ್ತೆ ಮನೆಗೆ ಬಂದಿದ್ದಾನೆ, ಅದು ಖುಷಿಯ ಸಂಗತಿ. ಇವೆಲ್ಲದರ ಜೊತೆಗೆ ಕೆಲವು ವಿಡಿಯೋಗಳು ಹರಿದಾಡ್ತಾ ಇತ್ತು. ಭಾಳಷ್ಟು ಜನ ನಮ್ಗಳಿಗೆ ಹೇಳಿದ್ರು, ನಮಗೆ ಕಳಿಸಿದ್ರು ಕೂಡ. ಭಾಳಷ್ಟು ನೋಡುವಾಗ ಖುಷಿಯೂ ಕೂಡ ಆಯಿತು. ಯಾಕಂದರೆ ಕೇವಲ 2 ಗಂಟೆಯಲ್ಲಿ ವಿಡಿಯೋ ಮಾಡಿದಂಥ 2 ಗಂಟೆಯಲ್ಲಿ ನಾಪತ್ತೆಯಾಗಿರುವಂಥ ಹುಡುಗ ಸಿಗ್ತಾನೆ ಅನ್ನುವಂಥ ಆ ಒಂದು ಸುದ್ದಿ ಕೇಳಿ ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಇಂತಹ ಕಾರಣಿಕದ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ, ಇಂತಹ ಪವಾಡ ಸದೃಶ್ಯವಾಗಿರುವಂಥ ವಿಡಿಯೋ ಕೂಡ ನಮ್ಮ ಸಮಾಜದಲ್ಲಿದೆ, ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಇದೆ ಅನ್ನುವಂಥದ್ದು ಬಹಳಷ್ಟು ಆಶ್ಚರ್ಯ ಆಯಿತು. ಒಂದು ವಿಚಾರ ಹೇಳ್ತೀವಿ ಯಾವತ್ತೂ ಕೂಡ, ನಾನು ನನ್ನಿಂದ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಯಾಕೆಂದರೆ ನಾವು ನಂಬಿರುವಂಥ ಶಕ್ತಿಗಳು, ನಾವು ನಂಬಿದಂತಹ ದೈವದೇವರುಗಳು, ನಾವು ಮಾಡಿದಂತಹ ಕಾರ್ಯಗಳು ಅದು ಯಾವತ್ತೂ ಕೂಡ ಜನರ ಮನಸ್ಸಿನಲ್ಲಿರುತ್ತೆ. ಆ್ಯಂಡ್ ಒಳ್ಳೆಯ ಕೆಲಸ ಮಾಡಿ ಖುಷಿಯಾಗುತ್ತೆ. ಜೊತೆಗೆ ಕೇವಲ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ರಿಂದ ಒಬ್ಬ ನಾಪತ್ತೆಯಾಗಿರುವಂಥ ಹುಡುಗ ಸಿಗ್ತಾನೆ ಅನ್ನುವಂತಹ ಕಾರಣಿಕ ಇರುವಂತಹ ಶಕ್ತಿಗಳಿದೆ ಅಂತ ಬಂದಾಗ, ಅಂತಹ ದೇವಮಾನವರು ಕೂಡ ಇದ್ದಾರೆ, ಅಂತಹ ಪವಾಡ ಸದೃಶ್ಯವಾಗಿರುವಂಥ ವಿಡಿಯೋಗಳು ಕೂಡ ಇದೆ ನಮ್ಮ ಸಮಾಜದಲ್ಲಿ ಅಂತ ಬಂದಾಗ ಬಹಳಷ್ಟು ಖುಷಿ ಆಗುತ್ತೆ. ಕಳಕಳಿಯ ವಿನಂತಿ, ಒಂದು ಕೈ ಮುಗಿದು ಕಳಕಳಿಯ ವಿನಂತಿ. ಪಾಪ ನಿತೇಶ್ ಬೆಲ್ಚಾಡನಿಗೋಸ್ಕರ ಆತನ ತಂದೆ ತಾಯಿ ಕಾಯ್ತಾ ಇದ್ದಾರೆ. ನಿತೇಶ್ ಬೆಲ್ಚಾಡ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನೋಂಥದ್ದು. ದಯಮಾಡಿ ಆತನ ಮನೆಗೂ ಕೂಡ ತಾವುಗಳು ಒಂದು ಸಲ ಹೋಗಿ ಒಂದು ವಿಡಿಯೋ ಮಾಡಿ 2 ಗಂಟೆಯಲ್ಲಿ ಬೇಡ 2 ದಿನದಲ್ಲಿ ದಯಮಾಡಿ ಆತ ಸಿಗುವಂತೆ ಮಾಡಿ ಅಂತ ನಮ್ಮ ಕಳಕಳಿಯ ವಿನಂತಿ. ದಯಮಾಡಿ ಆತ ಸಿಗುವಂತೆ ಮಾಡಿ. 2 ಗಂಟೆ ಬೇಡ, 2 ದಿನವಾದರೂ ತೆಗೆದುಕೊಳ್ಳಿ. ದಯಮಾಡಿ ಆ ಹುಡುಗ ಸಿಗಲಿ. ನಿತೇಶ್ ಬೆಲ್ಚಾಡ ಅವರ ಕುಟುಂಬ ಇದೆಯಲ್ಲ ನೋಡಿ, ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಈ ರೀತಿ ಒಂದು ಹೆಲ್ಪ್ ಆದರೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ, ನಾವುಗಳು ಕೈ ಮುಗಿತೀವಿ. ಪಕ್ಕ ತಾವುಗಳು ದೇವಮಾನವರು, ತಾವು ಮಾಡಿದಂಥ ವಿಡಿಯೋದಿಂದ ಪಕ್ಕ ಕಾಣೆಯಾಗಿರೋರು ಸಿಗ್ತಾರೆ, ನಾಪತ್ತೆಯಾಗಿರೋರು ಸಿಗ್ತಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಎನಿವೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಾವುಗಳು ನಿಮ್ಮ ಜೊತೆ ಪ್ರತಿ ಬಾರಿಯೂ ಕೂಡ ಇರ್ತೀವಿ. ಆದರೆ ಎಲ್ಲೂ ಕೂಡ ನಮ್ಮ ಸಮಾಜದ ದಿಕ್ಕನ್ನು ತಪ್ಪಿಸಬೇಡಿ. ಮನುಷ್ಯರು ಮನುಷ್ಯರಾಗಿದ್ದರೇ ಚಂದ, ಮನುಜನಾಗಿದ್ದರೇ ಚಂದ. ಮನುಷ್ಯ ದೇವರಾಗಲಿಕ್ಕೆ ಹೊರಟಾಗ ಭಾಳಷ್ಟು ಕಷ್ಟ ಇದೆ. ಆ್ಯಂಡ್ ನಮ್ಮ ಜನರು ಮುಗ್ಧರಿದ್ದಾರೆ. ಸೊ ಆಗಿದ್ದಾಗ ದಯಮಾಡಿ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನಾವು ಪ್ರಾಮಾಣಿಕವಾಗಿ ನಡೆದುಕೊಂಡ್ರೆ ಯಾವತ್ತೂ ಕೂಡ ಉತ್ತಮ. ಒಂದು ವಿಚಾರವನ್ನು ಹೇಳ್ತೀವಿ, ಈ ಒಂದು ಪ್ರಕರಣ, ದಿಗಂತ್ ಅವರ ಪ್ರಕರಣ ಯಾವಾಗದಿಂದ ಆಯಿತು ಆವಾಗದಿಂದ ನಾವು ನಿರಂತರವಾಗಿ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಕಂಟಿನ್ಯೂಸ್ ಆಗಿ 4 ಲೈವ್ ಡಿಬೇಟ್ಗಳನ್ನು ಮಾಡಿದ್ವಿ. ಜೊತೆಗೆ ನಾವು ಊರಿನವರು ಬಂದರು ನಮ್ಮ ಜೊತೆ, ಊರಿನವ್ರ ಜೊತೆ ಕೂಡ ನಾವು ಮಾತಾಡಿದ್ವಿ. ಅವರ ಜೊತೆ ಡಿಪಾರ್ಟ್ಮೆಂಟಿಗೆ ಪ್ರೆಷರನ್ನು ಕೂಡ ಹಾಕಿದ್ವಿ. ದಯಮಾಡಿ ಹುಡುಕಿ ಕೊಡಿ, ಆ ತಂದೆ ತಾಯಿಯ ಕಣ್ಣೀರನ್ನು ನೋಡಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಅದೇನೇ ಇರಲಿ, ದಿಗಂತ್ ಸಿಕ್ಕಿದ್ದು ಬಹಳಷ್ಟು ಖುಷಿಯಾಗಿದೆ, ಬಹಳಷ್ಟು ಖುಷಿಯಾಗಿದೆ. ಯಾಕಂದರೆ ಆ ತಾಯಿಗೆ ಮಗ ಸಿಕ್ಕಿದ್ದಾನೆ, ತಂದೆಗೆ ಮಗ ಸಿಕ್ಕಿದ್ದಾನೆ ಹೊರತು
ಜೊತೆಗೆ ಇದೆಲ್ಲವೂ ಕೂಡ ನಾವು ಮಾಡಿದ್ದೀವಿ ಅನ್ನುವಂಥದ್ದು ಯಾವುದೇ ರೀತಿಯ ಜಂಬ ಇಲ್ಲ ನಮ್ಗಳಿಗೆ, ಯಾವತ್ತೂ ಕೂಡ ಇಲ್ಲ. ನಮ್ಮ ಕುಡ್ಲ ವಾಹಿನಿ ನಾಟ್ ಇವನ್ ಸಿಂಗಲ್ ರಿಪೋರ್ಟ್ ಇಲ್ಲಿ ತನಕ ಯಾವುದೇ ರೀತಿಯ ಫಲಶ್ರುತಿ ಇಲ್ಲ, ಯಾವುದೇ ರೀತಿಯ ಇಂಪ್ಯಾಕ್ಟ್ಗಳಿಲ್ಲ, ನಾವು ಹಾಕಲ್ಲ. ಯಾಕಂದರೆ ಇದು ನಮ್ಮ ಧರ್ಮ, ಇದು ನಮ್ಮ ಕರ್ತವ್ಯ. ನಾನಿಲ್ಲಿ ಮಾತಾಡಿದ್ದಕ್ಕೆ, ನಾವಿಲ್ಲಿ ಕೂತ್ಕೊಂಡು ನಮ್ಮ ಕೆಲಸವನ್ನು ಮಾಡಿದ್ದಕ್ಕೆ ನಮ್ಮ ಜೀವನ ನಡೀತಾ ಇದೆ, ಪ್ರತಿಯೊಬ್ಬರ ಜೀವನ ನಡೆಯುತ್ತೆ. ಆ ರೀತಿ ಇದ್ದಾಗ ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೆಲಸ. ನಮ್ಮ ಕೆಲಸವನ್ನು ನಾವು ಬೊಬ್ಬೆ ಹಾಕ್ಕೊಂಡು ಹೇಳ್ತಾ ಹೋದರೆ ಆ ಕರ್ತವ್ಯಕ್ಕೆ ಬೆಲೆ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಅಲ್ವಾ? ಸೊ ಹಾಗಿದ್ದಾಗ ಭಾಳಷ್ಟು ವಿಚಾರಗಳಿವೆ, ಆದರೆ ನಾವು ಯಾವತ್ತೂ ಕೂಡ ಅದನ್ನು ಪಬ್ಲಿಸಿಟಿ ಅನ್ನುವಂಥದ್ದು ಇಲ್ಲ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ, ಮಾಧ್ಯಮ ಧರ್ಮ ಅಂತ ಹೇಳ್ತೀವಿ, ಮಾಧ್ಯಮ ಕರ್ತವ್ಯ ಅಂತ ಹೇಳ್ತೀವಿ. ಸೊ ಅದನ್ನು ಮೆರೆಯೋಣ. ಅದೇನೇ ಇರಲಿ, ಒಂದು ಈ ರೀತಿ ಆದಾಗ ಇಂಥ ಪಾಪ ಹುಡುಗನನ್ನು ಕೂಡ ಹುಡುಕಿ ಕೊಡಿ ನಮ್ಮ ಕಳಕಳಿಯ ವಿನಂತಿ. ಆದಷ್ಟು ಬೇಗ ನಮ್ಮ ತುಳುನಾಡಿನ ದೇವರು ನಮ್ಮ ನಿತೇಶ್ ಬೆಳ್ಚಾಡ ಕೂಡ ಆದಷ್ಟು ಬೇಗ ಮನೆಗೆ ಬರಲಿ, ಆರೋಗ್ಯವಾಗಿ ಬರಲಿ, ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶಯ. ಆ್ಯಂಡ್ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ. ಥ್ಯಾಂಕ್ ಯು.